ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಐಶ್ವರ್ಯ ಕುಂಬಾರ್. ವೆಲ್ಕಮ್ ಟು ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್. ನಮ್ಮ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನೋಡದೇ ಇರೋರು. ಈ ವಿಡಿಯೋದೊಳಗೆ ನೀವು ನೋಡಕತ್ತೀರಿ ಏನಂದರೆ, ಜೋಳದ ಹಿಟ್ಟಿನಿಂದ ಕಲರ್ಫುಲ್ಲಾಗಿ ಗಣೇಶನ ಯಾವ ರೀತಿ ರೆಡಿ ಮಾಡಬೇಕು ಅಂತ. ಅದು ಹೇಳ್ಕೊಡೋಕ್ಕಿಂತ ಮುಂಚೆ ನಾನು ಒಂದು ವಿಶ್ ಮಾಡ್ತೀನಿ. ಯಾವುದಂದರೆ, ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಯಾರಿಗೆ ಅಲ್ಲಿ ಗಣೇಶ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಾಗ ಅವ್ರ ಮೈಂಡ್ ಒಳಗೆ ಎಷ್ಟು ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಗಣೇಶ ಕಾಣಿಸ್ತಾನಂದ್ರೆ, ನಾನು ಅದೇ ಥರನೇ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರ್ತೈತಿ. ಬೆಸ್ಟ್ ಆಪ್ಷನ್ ಐತಂದ್ರೆ ಈ ಜೋಳದ ಹಿಟ್ಟಿನಿಂದ ಮಾಡಿದ್ರೆ ಅದು ಯಾವ ಕಡೆನೂ ಬಿರುಕು ಬಿಡದೇ ಇರೋ ಥರ ಆಗ್ತೈತಿ. ಅದನ್ನು ಮೇಲೆ ನೀರಿನಿಂದ ಮಾಲಿಷ್ ಮಾಡಿದ್ರೆ ಫುಲ್ ಎಷ್ಟು ಚೆಂದ ಕಾಣಿಸ್ತೈತೆ ಅಂದ್ರೆ, ನೋಡೋಕೆ ಹಬ್ಬ ಅಂತಲೇ ಹೇಳ್ಬೋದು ಕಣ್ಣಿಗೆ. ನೀವು ಗಣೇಶ ಮಾಡಬೇಕಂದ್ರೆ ನಿಮ್ಗೆ ಯಾವ ರೀತಿ ಕಲರ್ ಬೇಕಲ್ಲ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ಮೈ ಕಲರು ಅರಿಶಿನ ಕಲರ್ ಆದ್ರೆ, ಆಮೇಲೆ ಲೈಟ್ ಪಿಂಕ್ ಅಂದರೆ ತಿಳಿ ಗುಲಾಬಿ ಕಲರ್ ಆದ್ರೆ ಗಣೇಶ ಚೆಂದ ಅನ್ನಿಸ್ತೈತಿ. ಎಲ್ಲ ಕಲರ್ನು ನೀವು ಕಿರೀಟ ಮಾಡ್ಕೋಬೋದು, ಇಲ್ಲ ಏನೇನು ನೀವು ಶೃಂಗಾರ ಮಾಡ್ಕೋತಿರಲ್ಲ ಅದನ್ನು ಎಲ್ಲ ಕಲರು ಮ್ಯಾಚ್ ಆಗ್ತಾವೆ ಅಂತ ಹೇಳ್ಬೋದು. ನಮ್ಮ ಹತ್ರ ಈಗ ಒಂದೊಂದು ಸಲ ಎಲ್ಲ ಕಲರು ಅವೈಲೇಬಲ್ ಇರೋಂಗಿಲ್ಲ. ಇರೋದ್ರೊಳಗೆ ಮ್ಯಾನೇಜ್ ಮಾಡಿಕೊಂಡು ಕುಂಕುಮನೇ ಆಗಿರ್ಬೋದು, ಇಲ್ಲ ಅರಿಶಿನ ಆಗಿರ್ಬೋದು, ಉಳಿದಿರೋದು ಈಗ ನಿಮ್ಗೆ ಫುಡ್ ಕಲರೇ ಸಿಗಲಿಲ್ಲ ಅಂದ್ರೆ, ಈ ರಂಗೋಲಿ ಒಳಗೆ ಏನು ಮಿಕ್ಸ್ ಮಾಡ್ತಿರ್ತಾರಲ್ಲ, ಪುಡಿ ಪೌಡ್ರ್ ಇರ್ತೈತಲ್ಲ, ಅದು ಕೂಡ ನಾವು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲರ್ ಮಾಡ್ಕೋಬೋದು. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಹಬ್ಬ ಇರಲಿ, ಹರಿದಿನ ಆಗಲಿ, ನಮ್ಮ ಕೈಯಾರೆ ಮಾಡಿರೋ ಕ್ರಿಯೇಟಿವಿಟಿ ಆದ್ರೆ ಖುಷಿ ಅನಿಸೋದೇ ಬೇರೆ. ನಾವು ಅಂಗಡಿ ಒಳಗೆ ಏನು ಬೇಕಾದರೂ ತೊಗೊಂಬಂದ್ರೆ ಸಾಕಷ್ಟು ಸಿಗ್ತಾವೆ. ಆದರೆ ನಾವು ನಮ್ಮ ಕೈಯಾರೆ ಮಾಡಿ ಪೂಜೆ ಮಾಡೋದು ಇರ್ತೈತಲ್ಲ, ಅದು ತುಂಬ ವಿಶೇಷ ಇರ್ತೈತಿ. ನಾವು ಮಾಡೀವಿ ಅನ್ನೋ ಒಂದು ಖುಷಿನೂ ಇರ್ತೈತಿ. ಇಲ್ಲ ನಿಮಗೆ ಬೇರೆ ಯಾರಾದರೂ ಮಾಡಿಕೊಡು ಅಂತ ಬಂದರೆ ಥಟ್ಟನೆ ಮಾಡಿಕೊಡ್ತೀನಿ ಅಂತ 5 ನಿಮಿಷ ಒಳಗೆ ಮಾಡಿಕೊಡುವಂಥ ಧೈರ್ಯನೂ ಇರ್ತೈತಿ. ಹಾಗಾಗಿ ನಾವು ಕೈಯಿಂದ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ನಾನು ಕೆಳಗಡೆ ಗ್ರೀನ್ ಕಲರ್ ಹಿಟ್ಟಿನಿಂದ ಪ್ಲೇಟ್ ಟೈಪ್ ಮಾಡ್ಕೊಂಡಿಲ್ಲ. ಸೊ ನೀವು ಅದ್ರ ಬದಲು ಎಲೆನೂ ಮಾಡ್ಕೋಬೋದು, ಇಲ್ಲ ಒಂದು ಮನಿ ಟೈಪು ಮಾಡ್ಕೋಬೋದು. ನಾನು ಸುಮ್ಮನೆ ಹಂಗೆ ಇಟ್ಟೇನೆ. ಆಮೇಲೆ ಅದನ್ನು ಕೂತ್ಕೊಂಡಿರೋ ಪೊಸಿಷನ್ ಕೊಡಬೇಕಂದ್ರೆ ಅದು ಇನ್ನೊಂದು ಅರಿಶಿನ ಹಚ್ಚಿದ್ದು ಐತಲ್ಲ ಆ ಕಲರು, ಅದನ್ನು ಕೂಡ ಒಂದು ಸಣ್ಣದಾಗಿ ಪ್ಲೇಟಾಗಿ ಮಾಡ್ಕೊಂಡಿಟ್ಟು ಮೇಲೆ ನಾವು ಕಾಲನ್ನು ಯಾವ ರೀತಿ ಗಣೇಶ ಕೂತ್ಕೊಂಡಿರ್ತಾನಲ್ಲ ಆ ಥರ ಗಣೇಶನ ನಾವು ಇಟ್ಕೋಬೋದು. ಅದಕ್ಕೆ ಪಾದ ಅಂಟಿಸೋದು, ನಾವು ಏನೇನು ಕ್ರಿಯೇಟಿವಿಟಿ ಮಾಡ್ತೀವಲ್ಲ, ಸಣ್ಣ ಕಡೆಯಿಂದ ಡಿಸೈನ್ ಮಾಡ್ಬೋದು. ಹೀಗೆಲ್ಲ ನಮ್ಗೆ ಯಾವ ಥರ ಬೇಕಲ್ಲ, ಬೇಕಾದರೆ ಫೋಟೋ ನೀವು ನೋಡಿಕೊಂಡು ಅದ್ರೊಳಗೆ ಏನಿರ್ತೈತಲ್ಲ ಆ ಥರ ಮಾಡ್ಕೊಳ್ಬೋದು. ನಾವು ಗಣೇಶ ಅಂದ ಬಳಿಕ ನಮಗೆ ನೆನಪಾಗೋದು ಫಸ್ಟ್ ಹೊಟ್ಟೆ ನೆನಪಾಗೋದು. ಯಾಕಂದರೆ ಡುಮ್ ಹೊಟ್ಟೆ ಡೊಳ್ಳು ಹೊಟ್ಟೆ ಇರ್ತೈತೆ. ಸೊ ಅದನ್ನು ನಾವು ಇಷ್ಟು ಈಸಿಯಾಗಿ ಮಾಡ್ಬೋದಂದ್ರೆ, ಈಗ ಇಲ್ಲಿ ಒಂದು ದೊಡ್ಡ ಉಂಡೆಗಳನ್ನ ಇಟ್ಟು ಎಷ್ಟು ಸರಳವಾಗಿ ಮಾಡ್ಕೊಬೋದು. ಎರಡು ಸ್ಟೆಪ್ ಇಟ್ಕೊಂಡು ಮಾಡ್ಕೊಬೋದು. ಈಗ ಅದು ಶೋಲ್ಡರು, ಆಮೇಲೆ ಇದಕ್ಕೆ ಕೈ ಅಂಟಿಸ್ಕೊಳ್ಳೋದಾಗಿರ್ಬೋದು, ಭಾಳ ಅಂದ್ರೆ ಭಾಳ ಈಸಿ ಐತಿ. ಒಂದು ಸಲ ಟ್ರೈ ಮಾಡಿದ್ರೆ ಸೆಕೆಂಡ್ ಟೈಮ್ ಭಾಳ ಜಲ್ದಿ ಬಂದುಬಿಡ್ತೈತಿ. ಇಲ್ಲಿ ನಾನು ಕೈ ಹಚ್ಕೊಳತ್ತೀನಿ. ನಾವು ಹಿಟ್ಟಿರೋದ್ರಿಂದ ಭಾಳ ಜಲ್ದಿ ಯಾವ ಥರ ಹೊಳಿಸ್ತೀವಲ್ಲ ಆ ಥರ ಹೊಳ್ಬಿಡ್ತೈತೆ. ಸೊ ಇದೇ ಗೋಧಿ ಹಿಟ್ಟಾಗಿತ್ತಂದ್ರೆ ಜಾಸ್ತಿ ಹಿಗ್ತಿತ್ತದು. ನಾವು ಹಿಗ್ಸಿದ್ರೂ ಅದು ಸಣ್ಣದಾಗಿಬಿಡ್ತಿತ್ತು. ಸೊ ಇದು ಹಾಗಲ್ಲ, ಆರಾಮ್ಸೆ ನಾವು ಯಾವ ರೀತಿ ಮಾಡ್ಕೊತೀವಲ್ಲ ಆ ಥರ ಹೊಳ್ತೈತೆ. ಆಮೇಲೆ ಈ ಬೀಳೋದು ಮಾಡೋದು ಏನೂ ಮಾಡೋಂಗಿಲ್ಲ, ಭಾಳ ನೀಟಾಗೆ ಬರ್ತೈತೆ. ಈಗ ಇಲ್ಲಿ ನಾವು ಸೊಂಡ್ಲು ಹಚ್ಕೋಬೇಕು.
ನಿಮ್ಗೆ ಯಾವ ಥರ ಸಣ್ಣದಾಗಿ ಅದಕ್ಕೆ ಬಾಡಿಗೆ ತಕ್ಕಂಗೆ ಯಾವ ಥರ ಇರ್ತೈತಲ್ಲ ಹಂಗೆ ಹಚ್ಕೋಬೋದು. ಆಮೇಲೆ ಅದನ್ನ ಹಚ್ಕೊಂಡ ತಕ್ಷಣ ಅದಕ್ಕೆ ಒಂದು ಹನಿ ಬಟ್ಲದೊಳಗೆ ಒಂದು ನೀರು ತೊಗೊಂಡು ಒಂದು ಹನಿ ಕೈಯಿಂದ ಲೇಪನ ಮಾಡಿಕೊಂಡ್ರೆ ನೀಟಾಗಿ ಶೈನಿಂಗಾಗಿ ಬರ್ತೈತೆ. ಇಲ್ಲಿ ಕಿವಿ ಹಚ್ಕೊಂಡಿದ್ದಾಯಿತು, ಕೈ ಹಚ್ಕೊಂಡಿದ್ದಾಯಿತು, ಕಾಲನ್ನು ಹಚ್ಕೊಂಡಿದ್ದಾಯಿತು, ಸೊಂಡಿಲಾಯಿತು, ಮುಖ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲ ಗಣೇಶ ಕಂಪ್ಲೀಟ್ ಆಯಿತು. ಇವಾಗ ಕಿರೀಟ ಅಲ್ಲ, ಒಂದು ಗುಡಿಗೆ ಮೇಲೆ ಕಳಶ ಹೆಂಗೆ ನೋಡಕ್ಕೆ ಲುಕ್ ಕೊಡ್ತೈತಿ ಆ ಥರ ಗಣೇಶಗೆ ಕಿರೀಟ ಅಥವಾ ರುಮಾಲು ಇದ್ರೆ ನೋಡಕ್ಕೆ ಚಲೋ ಅನ್ನಿಸ್ತೈತೆ. ಸೊ ನಾವು ಒಂದು ಅದು ಕಲ್ಲರಿಂದ ಮಾಡ್ಕೊಂಡಿರೋ ಹಿಟ್ಟು ಏನೈತಲ್ಲ ಅದರಿಂದ ನಾವು ಸಣ್ಣ ಎಳೆಯಾಗಿ ಮಾಡಿಕೊಂಡು ಅದನ್ನು ಈ ಥರ ಕಿರೀಟ ಟೈಪ್ ಮಾಡಿಕೊಂಡ್ರೆ ನೋಡೋಕೆ ಚೆಂದ ಅನ್ನಿಸ್ತೈತಿ. ಇಷ್ಟ ಆಗ್ತೈತಿ, ಮನೆಯೊಳಗೆ ಇಟ್ಕೊಂಡು ಪೂಜೆನೂ ಮಾಡ್ಬೋದು. ಸೊ ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ಐತಲ್ಲ ಅದರ ಅನುಗುಣವಾಗಿ ನೀವು ಮಾಡ್ಕೋಬೋದು. ನೋಡಿರಿ, ಈಗ ಫೈನಲ್ ಆಗಿ ನಮ್ಮ ಗಣೇಶ ರೆಡಿ ಆದ. ಅದಕ್ಕೆ ನೀವು ಒಡವೆಗಳನ್ನೆಲ್ಲ ಹಾಕೋಬೋದು. ಸೊ ನನಗೆ ಟೈಮ್ ಸ್ವಲ್ಪ ಶಾರ್ಟ್ ಇರೋದ್ರಿಂದ ನಾನು ಜಸ್ಟ್ ಬರೀ ಗಣೇಶ ಮಾಡಿಬಿಟ್ಟು ತೋರಿಸೀನಿ. ನೀವು ಅದಕ್ಕೆ ಅಲಂಕಾರ ಮಾಡ್ಕೋಬೋದು, ಆಮೇಲೆ ನೀವು ಒಡವೆಗಳನ್ನ ಹಾಕ್ಬೋದು, ಎಲ್ಲನೂ ಮಾಡ್ಕೋಬೋದು. ನೋಡಿರಿ ಇಲಿ ಹಣ್ಣುಗಳು ಎಲ್ಲ ಹೆಂಗೆ ರೆಡಿ ಆಗ್ಯಾವತ್ತೆ. ಥ್ಯಾಂಕ್ ಯು.